ಒಂದು ತನಿಖೆಯ ಪ್ರಕಾರ ಕನ್ನಡದ ಖ್ಯಾತ ನಟಿ ಕಲ್ಪನಾ ಅವರು ವಜ್ರವನ್ನ ನುಂಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಹಾಗೆಯೇ ಹಿಂದೆ ಶತ್ರುಗಳಿಂದ ಹಿಂಸೆ ತಪ್ಪಿಸಿಕೊಳ್ಳಲು ರಾಜ ಮಹಾರಾಜರು ರಾಣಿಯರು ಇದೇ ವಜ್ರವನ್ನ ನುಂಗಿ ಪ್ರಾಣವನ್ನ ಕೊಡುತ್ತಿದ್ದರು ಎಂದು ನಾವು ಇತಿಹಾಸದಲ್ಲಿ ಓದಿದ್ದೇವೆ. ಹಾಗಾದ್ರೆ ವಜ್ರದಲ್ಲಿ ನಿಜಕ್ಕೂ ಅಂತಹ ಘಾತಕ ವಿಷ ಇರುತ್ತಾ? ವಿಶ್ವದಲ್ಲಿ ಅತ್ಯಂತ ದುಬಾರಿ ವಜ್ರ ಎಲ್ಲಿದೆ? ವಜ್ರ ಹೇಗೆ ತಯಾರಿಸಲಾಗುತ್ತದೆ? ಇಂತಹ ಹಲವಾರು ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಅದು 2019 ಫೆಬ್ರವರಿ 2 ದೇಶದ ಶ್ರೀಮಂತ ಕ್ಷೇತ್ರ ತಿರುಪತಿಯ ಗೋವಿಂದ ಸ್ವಾಮಿ ದೇವಾಲಯದಿಂದ ಅಂದಾಜು 1.3 kg ತೂಕದ ವಜ್ರ ಖಚಿತ 3 ಚಿನ್ನದ ಕಿರೀಟಗಳು ಕಳವಾಗಿದೆ ಎಂದು ಆಡಳಿತ ಮಂಡಳಿ ತಿಳಿಸುತ್ತದೆ. ಈ ದೇವಾಲಯ ಭಾರೀ ಭದ್ರತೆ ನಡುವೆಯೂ ದುಷ್ಕರ್ಮಿಗಳು ಹೀಗೆ ಕೃತ್ಯವನ್ನು ನಡೆಸಿದ್ದಾರೆಂದರೆ ನೀವೇ ಯೋಚನೆ ಮಾಡಿ, ನೀವೇ ಊಹಿಸಿ. ವಜ್ರಕ್ಕಾಗಿ ಜನರು ದೇವರನ್ನು ಕೂಡ ಬಿಡುವುದಿಲ್ಲ. ಇದಕ್ಕೆ ಕಾರಣ ಆ ವಜ್ರದ ಮಹತ್ವ ಹಾಗೂ ಅದರ ಬೆಲೆ. ನಿಮಗೆ ಗೊತ್ತಾ, ಮೊಟ್ಟ ಮೊದಲ ಬಾರಿಗೆ ಈ ಭೂಮಿ ಮೇಲೆ ವಜ್ರವನ್ನ ಭಾರತದಲ್ಲಿಯೇ ಸಂಶೋಧಿಸಲಾಗಿತ್ತು. ಆಭರಣಗಳಲ್ಲಿ ವಜ್ರದ ಆಭರಣಗಳೇ ಅತ್ಯಂತ ದುಬಾರಿ. ಅಮೆರಿಕ ಒಂದರಲ್ಲೇ ಪ್ರತಿ ವರ್ಷ $700 ಕೋಟಿ ಹಣವನ್ನ ವಜ್ರದ ಉಂಗುರಗಳ ಮೇಲೆ ವೆಚ್ಚ ಮಾಡಲಾಗುತ್ತದೆ. ಅಮೆರಿಕದಲ್ಲಿ ಪ್ರತಿ ಗಂಡು ತನ್ನ ಮದುವೆಯಾಗುವ ಗೆಳತಿಗೆ ತನ್ನ 3 ತಿಂಗಳ ಸಂಬಳವನ್ನ ವಜ್ರದ ಉಂಗುರಕ್ಕಾಗಿ ಖರ್ಚು ಮಾಡುತ್ತಾನೆ. 2009ರಲ್ಲಿ 7.03 ಕ್ಯಾರೆಟ್ ತೂಕದ ವಜ್ರವೊಂದು ಬರೋಬ್ಬರಿ $94,90,000 ಮಾರಾಟವಾಗಿ ದಾಖಲೆಯನ್ನ ಸ್ಥಾಪಿಸಿದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಒಂದು ವಜ್ರದಿಂದ ಮಾತ್ರ ಇನ್ನೊಂದು ವಜ್ರವನ್ನ ಕತ್ತರಿಸಲು ಸಾಧ್ಯ. 50% ಸ್ವಾಭಾವಿಕ ವಜ್ರಗಳು ಇವತ್ತಿಗೂ ಆಫ್ರಿಕಾದಲ್ಲಿ ಸಿಗುತ್ತವೆ. ಕೃತಕ ವಜ್ರವನ್ನ ಹಿಂದೆ 50 ವರ್ಷಗಳ ಹಿಂದೆ ತಯಾರಿಸಲಾಗುತ್ತು. ನೀವು ವಜ್ರ ಧರಿಸಲು ಇಚ್ಛಿಸಿದರೆ ಮೊದಲು ಪುರೋಹಿತರ ಬಳಿಯೋ ಪಂಡಿತರ ಬಳಿಯೋ ಇದರ ಬಗ್ಗೆ ವಿಚಾರಿಸಿ. ನಿಮ್ಮ ಜಾತಕಕ್ಕೆ ಹೊಂದಿಕೊಳ್ಳುವುದಾದರೆ ಮಾತ್ರ ವಜ್ರವನ್ನ ಧರಿಸಿ. ಶ್ರೀಮಂತಿಕೆ ತೋರಿಸಿಕೊಳ್ಳುವುದಕ್ಕೆ ಅಂದ ಚಂದಕ್ಕಾಗಿ ವಜ್ರ ಧರಿಸಿದರೆ ಪಡಬಾರ ಪಾಡು ಪಡಬೇಕಾಗುತ್ತದೆ. ಕೆಲವರಿಗೆ ಅನಾರೋಗ್ಯ ಉಂಟಾಗಿ ಸಾವನ್ನಪ್ಪುವ ಸಾಧ್ಯತೆ ಕೂಡ ಇರುತ್ತದೆ. ಶ್ರೀಮಂತನು ಭಿಕ್ಷಕನಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಸುಮ್ಮನೆ ವಜ್ರವನ್ನು ಧರಿಸಿ ತಪ್ಪು ಮಾಡಬೇಡಿ. ಒಂದು ವಜ್ರದ ಬೆಲೆ ಅವುಗಳ ಕೊಯ್ತ, ಬಣ್ಣ, ಪಾರದರ್ಶಕತೆ ಮತ್ತು ತೂಕವನ್ನ ಅವಲಂಬಿಸಿರುತ್ತದೆ. ಅತ್ಯುತ್ತಮವಾದ ಪಾರದರ್ಶಕತೆ ಮತ್ತು ಬೆಳಕಿನ ವಿಭಜನೆ ಒಳ್ಳೆಯ ವಜ್ರದ ಗುಣಲಕ್ಷಣಗಳು. ಕೆಂಪು, ಹಸಿರು, ಗುಲಾಬಿ ಮತ್ತು ಹಸಿರು ಬಣ್ಣದ ಸ್ವಾಭಾವಿಕ ವಜ್ರಗಳು ಬಹು ಅಪರೂಪದ. ನಮ್ಮ ಭೂಮಿಯಲ್ಲಿ ಕಂಡುಬರುವ ಸ್ವಾಭಾವಿಕ ವಜ್ರಗಳು ಉಲ್ಕಾಶಿಲೆಗಳಿಂದ ನಮ್ಮ ಭೂಮಿಯನ್ನ ತಲುಪುತ್ತವೆ. ಹೆಚ್ಚು ಮುಖ ಹೊಂದಿದ್ದ ವಜ್ರದ ಬೆಲೆ ಹೆಚ್ಚುತ್ತಾ ಹೋಗುತ್ತದೆ. ಅತ್ಯಂತ ಹೆಚ್ಚು ಮುಖವನ್ನು ಹೊಂದಿರುವ ವಜ್ರ 57 ಮುಖಗಳನ್ನ ಹೊಂದಿತ್ತು ಎಂದು ನಂಬಲಾಗಿದೆ. ಅತ್ಯಂತ ಶುದ್ಧ ವಜ್ರಗಳು ಅತ್ಯಂತ ಕಠಿಣ ಕೂಡವಾಗಿರುತ್ತವೆ. ಅತಿ ಹೆಚ್ಚು ಜನಪ್ರಿಯ ವಜ್ರವೆಂದರೆ ಅದು ನೀಲಿ ವಜ್ರ. ವಜ್ರದ ಶುದ್ಧತೆಯನ್ನು ಪರೀಕ್ಷಿಸಲು ನೇರಳಾತೀತ ವಿಕಿರಣಗಳನ್ನ ಬಳಸಲಾಗುತ್ತದೆ. ಆಸ್ಟ್ರೇಲಿಯಾದ ವಜ್ರಗಣಿ ಅತ್ಯಂತ ಹೆಚ್ಚು ಗುಲಾಬಿ ಮತ್ತು ಕೆಂಪು ಬಣ್ಣದ ವಜ್ರವನ್ನ ಉತ್ಪಾದಿಸುತ್ತಾರೆ. ಪ್ರಪಂಚದ ಅತ್ಯಂತ ಪ್ರಾಚೀನ ವಜ್ರ 400 ಕೋಟಿ ವರ್ಷಗಳ ಹಿಂದಿನದ್ದು. ಇದು ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಕಂಡುಬಂದಿದೆ. ವಜ್ರದ ಆಭರಣಗಳಲ್ಲಿ ಅತ್ಯಂತ ಜನಪ್ರಿಯ ಆಭರಣವೆಂದರೆ ಅದು ವಜ್ರದ ಉಂಗುರವಾಗಿದೆ. ವಜ್ರದ ಉಂಗುರವನ್ನ ನಿಶ್ಚಿತಾರ್ಥಕ್ಕಾಗಿ ತೊಡಿಸುವ ಸಂಪ್ರದಾಯ ಆರಂಭವಾಗಿದ್ದು 1477ರಲ್ಲಿ ಆಸ್ಟ್ರಿಯಾದ ಆರ್ಕ್ ಡ್ಯೂಕ್ ಮ್ಯಾಕ್ಮಿಲನ್ ತನ್ನ ಪ್ರೇಯಸಿಗೆ ಈ ವಜ್ರದ ಉಂಗುರನ್ನ ತೊಡಿಸಿದ್ದನು. ವಜ್ರ ಅತ್ಯಂತ ಕಠಿಣ ಖನಿಜವಾಗಿದೆ. ಇದನ್ನು ಕತ್ತರಿಸಲು ಇನ್ನೊಂದು ವಜ್ರದಿಂದ ಮಾತ್ರ ಸಾಧ್ಯ. ಅಂತ ಸಂದರ್ಭದಲ್ಲಿ ನೀವೇನಾದರೂ ಇದನ್ನು ನುಂಗಿದರೆ ನಿಮ್ಮ ಸಾವು ಖಚಿತ. ಇದಕ್ಕೆ ಕಾರಣ ಇದರಲ್ಲಿ ಇರುವ ಹಲವಾರು ಘಾತುಕ ರಾಸಾಯನಿಕಗಳು. ಇದನ್ನು ನುಂಗಿದರೆ ಇದು ನಿಮ್ಮ ಕರಳನ್ನ ಛಿದ್ರ ಮಾಡುತ್ತದೆ. ಇಂಟರ್ನಲ್ ಬ್ಲೀಡಿಂಗ್ ಕೂಡ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಹಾಗೆಯೇ ಇದು ನಿಮ್ಮ ಶರೀರವನ್ನ ಹಾಳು ಮಾಡುತ್ತದೆ. ಈಗ ಗೊತ್ತಾಯ್ತಾ ಸ್ನೇಹಿತರೆ, ಈ ವಜ್ರದ ಕೆಲವು ಅಚ್ಚರಿಯ ಸಂಗತಿಗಳನ್ನ. ಇಂತಹದೇ ಅಚ್ಚರಿಯ ಸಂಗತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.